ಒಡ್ಡರ್ಸಿ ರಘುರಾಮ್ ಶೆಟ್ಟಿಯವರು ಸಾಮಾಜಿಕ ಕಾಳಜಿಯೊಂದಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆಗಾಗಿ ತಮ್ಮ ಪತ್ರಿಕೆಯ ಮೂಲಕ ಶ್ರಮಿಸಿದ ಪತ್ರಕರ್ತರಾಗಿದ್ದರು ಎಂದು ರಾಜ್ಯ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದರು. ರಂಗಚಾವಡಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘಟನೆಯ ವತಿಯಿಂದ ನಗರದ ಸಹೋದಯ ಸಭಾಂಗಣದಲ್ಲಿಂದು ಹಮ್ಮಿಕೊಂಡಿದ್ದ ಒಡ್ಡರ್ಸಿ ರಘುರಾಮ್ ಶೆಟ್ಟಿಯವರ ಬರಹಗಳ ಬೇರೆಯೇ ಮಾತು ಕೃತಿ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದರು. ಸಮಾಜದಲ್ಲಿ ಒಡ್ಡರ್ಸಿ ರಘುರಾಮ್ ಶೆಟ್ಟಿಯವರಂತಹ ಪತ್ರಕರ್ತರಿಂದ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿದಿವೆ. ದುರ್ಬಲ ವರ್ಗದವರು, ಶೋಷಿತರು, ತುಳಿತಕ್ಕೆ ಒಳಗಾದವರ ಪರವಾಗಿ ಮುಂಗಾರು ಪತ್ರಿಕೆಯ ಮೂಲಕ ಅವರ ಧ್ವನಿಯಾಗಿದ್ರು. ಡಾಕ್ಟರ್ ಬಾಬಾ ಸಾಹೇಬ್, ಜ್ಯೋತಿಬಾ ಫುಲೆ, ನಾರಾಯಣ್ ಗುರುಗಳ ಸಾಮಾಜಿಕ ಕ್ರಾಂತಿಯನ್ನ ಬೆಂಬಲಿಸಿ ಒಡ್ಡರ್ಸಿ ರಘುರಾಮ್ ಶೆಟ್ಟಿಯವರು ಬೆಂಬಲಿಸಿದ್ರು. ಕರಾವಳಿಯ ಜನರಿಗಿದ್ದ ಗೌರವ ಇತ್ತೀಚೆಗೆ ಕುಸಿದಿದೆ. ಕರಾವಳಿ ಸೇರಿದಂತೆ ದೇಶದ ವೈವಿಧ್ಯತೆಯಲ್ಲಿ ಏಕತೆಯನ್ನ ಉಳಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಹರಿಪ್ರಸಾದ್ ಹೇಳಿದ್ರು. ಅವರು ಬಹಳ ಸಿಂಪಲ್, ಪಂಚೆ ಹಾಕೊಂಡು ಜುಬ್ಬ ಹಾಕೊಂಡು, ಅವರು ಪ್ರೈವೇಟ್ ಸೆಕ್ರೆಟರಿ ನೋಡಿದ್ರೆ 3 ಪೀಸ್ ಸೂಟಲ್ಲಿ ಇರೋರು, ಟೈ ಸೂಟಲ್ಲಿ ಇರೋರು. ಇವರ ಮಂತ್ರಿ ಅವರ ಮಂತ್ರಿ ಅಂತ ಎಷ್ಟೋ ಜನ ಕೇಳೋರು. ಅಷ್ಟು ಸಿಂಪಲ್ ಸುಬ್ಬಯ್ಯ ಶೆಟ್ಟರು. ಆಗಿನ ಕಾಲ ಜರ್ನಲಿಸ್ಟ್ ಹೆಂಗಿದ್ರು ಅಂದರೆ ಪುತ್ತಿಗೆ ಅವರೇ, ಕೆಲವರು ನಾನು 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋದೆ. ಸುಮ್ಮನೆ ನನ್ನ ಪ್ರೆಷರ್ಗೆ ಬಂದರು. ಏನಾದ್ರು ಹೇಳಕ್ಕೆ ಹೋದ್ರೆ ಏನಿಲ್ಲ, ಮೊಸರನ್ನ ತಿಂದು ಈಚೆ ಬರೋರು. ಮೊಸರನ್ನ ಬಿಟ್ಟು ಬೇರೆ ಯಾರು ತಿಂದೇ ಇಲ್ಲ. ಅವ್ರ ಪತ್ರಿಕೆಯಲ್ಲಿ ಏನಾದರೂ ಲೇಖನಗಳು ಬಂದಾಗ, ಇವ್ರ ಪರಿಚಯನ ನಿಮಗೆ? ಯಾಕೆ ಸರ್, ಸ್ವಲ್ಪ ಹೇಳಿ, ಹಿಂಗೆಲ್ಲ ಬರೆದ್ರೆ ನಾವೆಲ್ಲಿ ಬದುಕೋದು, ಸರ್ಕಾರ ನಡ್ಸೋಕ್ಕಾಗಲ್ಲ. ಸರ್ಕಾರಗಳು ನಡೆಯೋದು ಪತ್ರಿಕೆಗಳಲ್ಲಿ ಏನಾದರೂ ಫ್ರಂಟ್ ಪೇಜಲ್ಲಿ ಸರ್ಕಾರದ ಮೇಲೆ ಏನಾದರೂ ಬಂದರೆ ಸರ್ಕಾರಗಳು ನಡಗೋದು. ಈಗ ಪತ್ರಿಕೆನಲ್ಲಿ ಫ್ರಂಟ್ ಪೇಜ್ ಬಂದರೆ ಆ ಎಡಿಟರ್ನ ಕರ್ಸಪ್ಪ ಏನಾದರೂ ಮಾತಾಡೋಣ ಅಂತಾರೆ. ಈ ಮಟ್ಟಕ್ಕೆ ಅವರು ಅಲ್ಲೂ ಸಹ ಆ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಕೆಳಗಡೆ ಬಂದ್ಬಿಟ್ಟಿದೆ. ರಾಜಕಾರಣಿಗಳ ಸ್ಟ್ಯಾಂಡರ್ಡ್ ಅಂತೂ ಕೆಳಗಡೆ ಬಿದ್ದಿದೆ, ಅದು ಬೇರೆ ಪ್ರಶ್ನೆ. ಬೇರೆ ಮತ್ತು ಕೃತಿಯ ಸಂಪಾದಕ ದಿನೇಶ್ ಆಮಿನ್ಮಠ್ ಮಾತನಾಡುತ್ತಾ, ಶಿಕ್ಷಣ, ಉದ್ಯೋಗ, ಬ್ಯಾಂಕಿಂಗ್ ಕ್ಷೇತ್ರದ ಜೊತೆಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತರ ಸೌಹಾರ್ದತೆಗೆ ಖ್ಯಾತಿ ಪಡೆದಿರುವ ಕರಾವಳಿಯಲ್ಲಿ ಸಣ್ಣಪುಟ್ಟ ಘಟನೆಗಳ ಮೂಲಕ ಸೌಹಾರ್ದತೆಗೆ, ಇಲ್ಲಿನ ಮೂಲ ಸಂಸ್ಕೃತಿಯ ಮೇಲೆ ಕೋಮುವಾದಿ ಶಕ್ತಿಗಳಿಂದ ದಾಳಿ ನಡೆಯುತ್ತಿರುವುದು ಖೇದಕರ ಸಂಗತಿ ಎಂದರು. ಇಂತಹ ಸಂದರ್ಭದಲ್ಲಿ ಕಷ್ಟದಲ್ಲಿರುವವರ ಪರ ಬೆಂಬಲವಾಗಿ ನಿಲ್ಲುತ್ತಿದ್ದ ಒಡ್ಡರ್ಸಿ ರಘುರಾಮ್ ಶೆಟ್ಟಿಯವರು ನೆನಪಾಗ್ತಾರೆ. ಅವರ ಬರಹಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಎಂದು ದಿನೇಶ್ ಆಮಿನ್ಮಠ್ ಹೇಳಿದರು. ನನ್ನ ಭಾಷಣ ಇವತ್ತು ಒಂದು ದಿನೇಶ್ ಆಮಿನ್ಮಠ್ ಅವರು ಮಾತಾಡಿದರು ಅಂತ ನಾಳೆ ಪ್ರಕಟ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ಬರುವುದಿಲ್ಲ. ಯಾಕೆಂದರೆ ಇವತ್ತು ನೀವು ಹೆಡ್ಲೈನ್ ಬರಬೇಕಾದ್ರೆ ನಾನು ಬೆಂಕಿ ಇಡ್ತೇನೆ ಅಂತ ಹೇಳಬೇಕು, ನಾನು ಸುಡ್ತೇನೆ ಅಂತ ಹೇಳಬೇಕು, ನನ್ನ ಚಡ್ಡಿ ಜಾರಿಸ್ತೇನೆ ಅಂತ ಹೇಳಬೇಕು. ನೀವು ಹೆಣ್ಣು ಮಕ್ಕಳು ಯಾಕೆ ಒಟ್ಟಿಗೆ ಹೋಗ್ತಾರೆ ಅಂತ ಪಬ್ ಮೇಲೆ ದಾಳಿ ಮಾಡಬೇಕು, ಸ್ಟೇ ಹೋಮ್ ಮೇಲೆ ದಾಳಿ ಮಾಡಬೇಕು, ಹಿಜಾಬನ್ನು ಕಿತ್ತಾಕ್ಬೇಕು. ಈಗ ಮಾಡಿದರೆ ಮಾತ್ರ ನಾಳೆ ಸುದ್ದಿ ಆಗುತ್ತೆ. ಆತ್ಮಾವಲೋಕನದ ಮಾತುಗಳಿಗೆ ಸುದ್ದಿ ಆಗೋದಿಲ್ಲ. ನಾವು ನಮ್ಮ ಬದುಕು ಮುಗೀತು. ನಾನು ಮತ್ತೆ ಹಿರಿಯನಾಗಿ ಹೇಳ್ತಾ ಇದ್ದೇನೆ, ನಮ್ಮ ಮಕ್ಕಳಿಗೆ ಎಂಥ ಊರನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಅಂತ. ಈ ಊರನ್ನು ಕಟ್ಟಿದವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಕೂಡಿ ಕಟ್ಟಿದ್ರು. ಇದೊಂದು ಕೂಡು ಸಂಸ್ಕೃತಿಯ ಊರು ಇದು. ಶೆಟ್ಟರು ಮತ್ತೆ ಅದನ್ನು ಭಾಳ, ಅವರು ಇಲ್ಲಿ ಬಂದು ಮುಂಗಾರನ್ನು ಕಟ್ಟಲಿಕ್ಕೆ ಅದು ಕಾರಣ. ಇದೊಂದು ಬಹುಸಂಸ್ಕೃತಿಯ ತೊಟ್ಟಿಲು ಅಂತ. ಇಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಕೂಡಿ ಕಟ್ಟಿದ ಊರಿದು. ಇಲ್ಲಿ ಮನಿ ಆರ್ಡರ್ ಇಕಾನಮಿ ಇದೆ. ಸರ್ಕಾರದ ಯೋಜನೆಗಳ ಮೇಲೆ ಡಿಪೆಂಡ್ ಆಗಿದ್ದು ಬಹಳ ಕಡಿಮೆ. ಇಲ್ಲಿ ಪ್ರತಿ ಮನೆಯಲ್ಲಿ ಮುಂಬೈ ಇದ್ದು ಗಲ್ಫ್ ಕಂಟ್ರಿದು ದುಡ್ಡಿದೆ, ಸರ್ಕಾರದ ದುಡ್ಡಿಲ್ಲ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ವಾರ್ತಾಭಾರತಿ ಪತ್ರಿಕೆಯ ಸಂಪಾದಕ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಮಾತನಾಡುತ್ತಾ, ಒಡ್ಡರ್ಸಿ ರಘುರಾಮ್ ಶೆಟ್ಟಿಯವರು ಓರ್ವ ಕ್ರಿಯಾಶೀಲ ಪತ್ರಕರ್ತರಾಗಿದ್ರು. ಬದ್ಧತೆಯೊಂದಿಗೆ ಪತ್ರಿಕೆ ನಡೆಸಿದವರು ಮತ್ತು ಪತ್ರಕರ್ತರಿಗೆ ಸ್ಫೂರ್ತಿಯಾಗಿದ್ರು. ಅವರ ಬರಹಗಳ ಸಂಕಲನ ಇತರರಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ರು. ನನ್ನ ಪ್ರಕಾರ ಒಡ್ಡರ್ಸಿ ರಘುರಾಮ್ ಶೆಟ್ಟರು ತುಂಬಾ ಬುದ್ಧಿವಂತರಾಗಿದ್ರೆ ಅವರು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಕೂರ್ತಿದ್ರು. ಮುಂಗಾರು ಲಾಂಚ್ ಆದಂತಹ ದಿನಗಳಲ್ಲಿ ಮತ್ತೆ ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ನಿಷ್ಪಕ್ಷ ಪತ್ರಿಕೆಯ ಅಗತ್ಯ ಇದೆ ಅನ್ನೋದು ಅದು ಕೇವಲ ರಘುರಾಮ್ ಶೆಟ್ಟರಿಗೆ ಅನಿಸಿದ್ದಲ್ಲ, ಅದು ಇಲ್ಲಿಯ ಲಕ್ಷಾಂತರ ಮಂದಿಗೆ ಹಾಗೆ ಅನಿಸಿತ್ತು. ಇಲ್ಲಿಯ ಪತ್ರಿಕೆಗಳು, ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಹೆಡಲ್ಬರ್ಗ್, ಆ ಕಾಲದಲ್ಲಿ ಜರ್ಮನ್ ಮೆಷಿನ್ ನಲ್ಲಿ ಪ್ರಿಂಟ್ ಆಗುವಂತ ಪತ್ರಿಕೆ ಇತ್ತು ಇಲ್ಲಿ.
ಆ ಕಾಲದಲ್ಲಿ ಇಂಪೋರ್ಟೆಡ್ ನ್ಯೂಸ್ ಪ್ರಿಂಟ್ನಲ್ಲಿ ಪ್ರಿಂಟ್ ಆಗುವ ಪತ್ರಿಕೆ ಇತ್ತು. ಆಗಲೂ ಜನರಿಗೆ ಒಂದು ಪತ್ರಿಕೆ ಅಗತ್ಯ ಇದೆ ಅಂತ ಅನಿಸ್ತಾ ಇತ್ತು. ಆ ಅಗತ್ಯ ಲಕ್ಷಾಂತರ ಮಂದಿಗೆ ಅನಿಸಿತ್ತು. ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ ಮಾತನಾಡುತ್ತಾ, ಕ್ರಿಯಾಶೀಲ ಪತ್ರಕರ್ತರಾಗಿದ್ದ ವಡ್ಡರ್ಸಿಯವರು ಪತ್ರಕರ್ತರಿಗೆ ಮಾದರಿ. ಅವರ ಹೆಸರಿನಲ್ಲಿ ದತ್ತಿನಿಧಿ ಸ್ಥಾಪಿಸುವ ಇಂಗಿತವಿದೆ ಎಂದು ಹೇಳಿದರು. ಪುಸ್ತಕದ ಪ್ರಕಾಶಕಿ ಅಕ್ಷತಾ ಹುಂಚದಕಟ್ಟೆ ಉಪಸ್ಥಿತರಿದ್ದರು. ರಂಗಚಾವಡಿ ಸಂಘಟನೆಯ ಸಂಚಾಲಕ ಜಗನ್ನಾಥ್ ಶೆಟ್ಟಿ ಬಾಳ ವಂದಿಸಿದ್ರು. ಸಲಹೆಗಾರರಾದ ನರೇಶ್ ಕುಮಾರ್ ಸಸಿಯಿತ್ಲು ಸ್ವಾಗತಿಸಿದ್ರು. ಪುಷ್ಪರಾಜ್ ಬಿಎನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.